ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲಿರೋ ಕಲ್ಲಡ್ಕದ ಕೇಟಿ ಚಹಾ ಯಾರಿಗೆ ಗೊತ್ತಿಲ್ಲ ಹೇಳಿ. ಈ ಚಹಾ ಕುಡಿಯೋದವರು ಬಹಳ ಕಡಿಮೆ. ಕೇಟಿ ತಯಾರು ಮಾಡೋದೇ ಒಂದು ಸ್ಪೆಷಲ್. ಈ ದೃಶ್ಯವನ್ನ ರಂಗೋಲಿ ಮೂಲಕ ಬಿಡಿಸಿದ್ದಾರೆ ಖ್ಯಾತ ಕಲಾವಿದ ಸೂರ್ಯ ಪುರೋಹಿತ್. ರಂಗೋಲಿಯಲ್ಲಿ ಅನೇಕ ಸಾಧ್ಯತೆಗಳನ್ನು ತೆರೆದಿಟ್ಟ ಅದ್ಭುತ ಕಲಾವಿದ ಕಾರ್ಕಳದ ಸೂರ್ಯ ಪುರೋಹಿತ್ ಇದುವರೆಗೂ ಬಳಸಿರದ ಹಲವು ಕಲರ್ ಮಿಕ್ಸಿಂಗ್ ಮೂಲಕ ಕಲ್ಲಡ್ಕದ ಕೇಟಿ ತಯಾರಿಕೆಯ ಸುಂದರ ರಂಗೋಲಿ ಹಾಕಿದ್ದಾರೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಸಾಲಮರದ ತಿಮ್ಮಕ್ಕ, ಪೇಜಾವರ ಸ್ವಾಮೀಜಿ, ಜಿ. ಸುಧಾಮೂರ್ತಿ ಹೀಗೆ ನೂರಾರು ಖ್ಯಾತನಾಮರ ರಂಗೋಲಿ ಚಿತ್ರ ಬಿಡಿಸಿದ ಸೂರ್ಯ ಪುರೋಹಿತ್ ಸದ್ಯ ಕೇಟಿ ರಂಗೋಲಿ ಮೂಲಕ ಫೇಮಸ್ ಆಗಿದ್ದಾರೆ.